ಅಪ್ಪು ಅನ್ನೋದು ಒಂದು ಮಾನವೀಯತೆ ಅಂತ ಹೇಳ್ಬೋದು. ಬೆಳಗ್ಗೆ ಫ್ಲೆಕ್ಸ್ ಇಲ್ಲ, ಏನಿಲ್ಲ, ಇಲ್ಲಿ ಬೈದಾದ್ಮೇಲೆ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ತುಂಬ ಸಮಯದ ನಂತರ ಇಂಥ ಪಿಕ್ಚರ್ ನೋಡಿದ್ದು. ನಾವು ಪಿಕ್ಚರ್ ನೋಡ್ತಾ ಇಲ್ಲ, ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿದ್ದ ಅನುಭವ ಬರ್ತದೆ. ಮಂಗಳೂರಲ್ಲಿ ಅಷ್ಟೊಂದು ಜನ ನೋಡ್ತಾ ಇಲ್ಲ. ನಾವು ಹಾಡುವ ನುಡಿಯೇ ಕನ್ನಡ ನುಡಿ, ಕನ್ನಡ ನುಡಿ. ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕಾಗಲ್ಲ ಸರ್, ಹಂಗಿತ್ತು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಕೊನೆಯ ಸಿನಿಮಾ ಗಂಧದ ಗುಡಿ ಇವತ್ತು ಮಂಗಳೂರಿನಾದ್ಯಂತ ಬಿಡುಗಡೆಯಾಗಿದೆ. ಸೊ ಮೊದಲ ದಿನದ ಮೊದಲ ಪ್ರದರ್ಶನ ಕಂಡಂಥ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ, ಅವರಿಗೆ ಏನು ಇಷ್ಟ ಆಯಿತು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸೂಪರ್ ಮೂವಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಬಂದು ನೋಡಬೇಕು, ನೇಚರ್ ಹೆಂಗಿದೆ ಅಂತೇಳಿ. ಅಪ್ಪು ಬಗ್ಗೆ ನೋಡಿದ್ರೆ ಮಾತಾಡೋಕ್ಕೆ ಜಾಸ್ತಿ ಮಾತಾಡೋದು ಆದರೆ ಕಣ್ಣೀರು ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಕೊನೆ ಪಿಕ್ಚರ್ ಆಗಿ ಸೂಪರ್ ಆಗಿದೆ ಅಷ್ಟೇ. ಚೆನ್ನಾಗಿದೆ ರೆಸ್ಪಾನ್ಸ್ ಹೌದಲ್ಲ. ಹೇಗಿತ್ತು ಸರ್? ಸೂಪರ್ ಆಗಿದೆ. ಹೇಗಿತ್ತು ಸರ್ ಗಂಧದ ಗುಡಿ? ಚೆನ್ನಾಗಿದೆ, ಸೂಪರ್ ಇತ್ತು. ಪ್ರವಾಸ ಕಥನ, ನೇಚರು ಹೇಗೆ ಸೇವ್ ಮಾಡಬೇಕನ್ನೋ ಒಂದು ರೀಸನ್. ಚೆನ್ನಾಗಿದೆ. ಸೂಪರ್ ಸರ್, ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೂವಿ. ಈ ವರ್ಲ್ಡಲ್ಲಿ ನಾವು ಸುತ್ತಕ್ಕಾಗಲಿಲ್ಲ ಅಂದ್ರೂ ಇಲ್ಲಿ ಒಂಥರ ಖುಷಿ ಪಡ್ಬೋದು. ನೇಚರು ಇರ್ಬೋದು, ಗಾಳಿ ಮಳೆ ಇರ್ಬೋದು. ಬ್ಯೂಟಿಫುಲ್ ಮೂವಿ, ಫ್ಯಾಂಟಾಸ್ಟಿಕ್. ದಿ ಬೆಸ್ಟ್, ತುಂಬ ಚೆನ್ನಾಗಿತ್ತು. ಪುನೀತ್ ರಾಜ್ಕುಮಾರ್ದ ರಿಯಲ್ ಟ್ರಿಬ್ಯೂಟ್. ತುಂಬ ಸಮಯದ ನಂತರ ಇಂಥ ಪಿಕ್ಚರ್ ನೋಡಿದ್ದು, ತುಂಬ ಒಳ್ಳೆಯದಾಯಿತು. ಅಪ್ಪು ಫಾರ್ ಅವರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಉಂಟು. ಮೂವಿ ಎಲ್ಲ ಸೂಪರ್. ಪುನೀತ್ ಜೈ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಂಥ ಸಿನಿಮಾ ಇದು. ಆ್ಯಕ್ಚುಲಿ ಫ್ಯಾಮಿಲಿ ಅನ್ನೋದಕ್ಕಿಂತ ಫಾರೆಸ್ಟ್, ಅದರಲ್ಲಿ ಕಳೆಯುವಂಥ ಜೀವನ, ಜನಗಳ ಚರಿತ್ರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಒಳ್ಳೆ ಸೂಪರ್ ಇದೆ ಬಾಸ್. ಒಳ್ಳೆ ಶೂಟಿಂಗ್ ಐತೆ, ಒಳ್ಳೆ ಆಣಿ ಎಲ್ಲ ಶೂಟಿಂಗ್ ಸೂಪರ್ ಆಗೈತೆ ಬಾಸ್. ಚೆನ್ನಾಗಿದೆ, ನೋಡಲಿಕ್ಕೆ ಎಲ್ಲ ಚೆನ್ನಾಗಿದೆ. ಆದರೆ ಜನರಿಗೆ ಪರಿಸರದ ಬಗ್ಗೆ ಇದನ್ನು ಎಚ್ಚರಿಕೆ ಮೂಡಿಸ್ಬೇಕಂತ ಪುನೀತ್ ಅವ್ರದ್ದು ಇದನ್ನು ಕೊಟ್ಟಿದ್ದಾರೆ. ಪರಿಸರ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಸೂಪರ್ ಇದೆ ಪಿಕ್ಚರು. ಒಳ್ಳೆ ಉಂಟು, ಸೂಪರ್ ಆಗಿದೆ. ಇಟ್ಸ್ ವೆರಿ ನೈಸ್. ಸೂಪರ್ ಸರ್, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದು ಸಾರ್ಥಕ ಆಯಿತು ಈ ಪಿಕ್ಚರ್ ನೋಡಿ. ಒರಿಜಿನಲ್ ಪಿಕ್ನಿಕ್. ಸೂಪರ್ ಪಿಕ್ಚರ್. ಕಾಡು ಉಳಿಸಿ ನಾಡು ಬೆಳೆಸಿ ಅಂತೇಳಿ ಒಂದು ಇದು ಕೊಟ್ಟಿದ್ದಾರೆ. ಭಾರಿ ಖುಷಿ ಆಯಿತು. ಪಿಕ್ಚರ್ ಸ್ಟಾರ್ಟಿಂಗಿನಿಂದ ಎಂಡಿಂಗ್ವರೆಗೆ ಒಳ್ಳೆ ಉಂಟು ಪಿಕ್ಚರ್, ನೋಡ್ಬೋದು. ಸರ್, ಒಂದು ಮಾತು ಹೇಳೋಗಿದ್ದಾರೆ, ಫ್ಯೂಚರ್ ಇಸ್ ಎ ನೇಚರ್ ಅಂತಾರೆ. ಪ್ರಕೃತಿ ಬಗ್ಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರಲ್ಲ, ಅದು ಅಪ್ಪು ಅನ್ನೋದು ಒಂದು ಮಾನವೀಯತೆ ಅಂತ ಹೇಳ್ಬೋದು. ಬೆಳಗ್ಗೆ ಫ್ಲೆಕ್ಸ್ ಇಲ್ಲ, ಏನಿಲ್ಲ, ಇಲ್ಲಿ ಬೈದಾದ್ಮೇಲೆ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ಚಂದಿತ್ತು. ಎಲ್ಲರೂ ನೋಡಬೇಕು ಈಗ ಜನರು. ಚಂದಿತ್ತು, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಮೂವಿ ಚಂದಿತ್ತು. ಸೂಪರ್ ಆಗಿದೆ ಸರ್, ಸೂಪರ್. ನಾವು ಪಿಕ್ಚರ್ ನೋಡ್ತಾ ಇಲ್ಲ, ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿದ್ದ ಅನುಭವ ಬರ್ತದೆ. ನಿಜವಾಗಿಯೂ ಸೂಪರ್ ಸರ್. ಪುನೀತ್ ದೇವಮಾನವ ಅಂತ ಹೇಳೋದಕ್ಕೆ ಕಡೆಗೆ ತೋರಿಸ್ತಾರೆ, ವಿಶ್ವಮಾನವ ಅಂತೇಳಿ. ಅಕ್ಷರ ಸತ್ಯ. ಅಲ್ಲಿಂದ ಎದ್ದು ಬರಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಬೆಳಿಗ್ಗೆ ಒಬ್ಬರು ಹೂ ಹಾರ ಹಾಕಿದ್ರು ಸರ್, ಅಂಥವರು ಇದ್ದಾರೆ. ಪರಮಾತ್ಮ ಮೂವಿ ತುಂಬ ಚೆನ್ನಾಗಿದೆ. ನೇಚರ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಶೋ ಒಂದು 5-6 ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಂಗಳೂರಲ್ಲಿ ಅಷ್ಟೊಂದು ಜನ ನೋಡ್ತಾ ಇಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಮಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಶೋ ಎಲ್ಲ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬೆಂಗಳೂರೆಲ್ಲ ಆ ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಮಂಗಳೂರಲ್ಲಿ ಇನ್ನೂ ಕಾಂತಾರ ಥರ ಒಂಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಈ ಫಿಲ್ಮ್ ನೋಡಿ ಅನಿಸಿದೆ ಅಂದರೆ, ಈಗಿನ ಜನ್ರೇಷನಲ್ಲಿ ಟ್ರೆಂಡಾಗಿ ಹಾಫ್ ಬಟ್ಟೆ ಹಾಕೋದು, ಮತ್ತು ಸೋಕಿ ಮಾಡೋದು, ಚಿಕ್ಕದಾಗಿ ಬಟ್ಟೆ ಹಾಕ್ಕೊಳ್ಳೋದು, ಹಾಗೆ ಹೀಗೆ
ಕೊಡ್ತಾರೆ ಜನರಿಗೆ. ಆದರೆ ನಮ್ಮ ಪುನೀತ್ ಸರ್ ಅವರು ಒಳ್ಳೆ ಅಂದರೆ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಮೂಡಿಸಿದ್ದಾರೆ. ಅಂದರೆ ಈಗ ಬೈಕಲ್ಲಿ ಓಡಾಡೋದು, ಕಾರಲ್ಲಿ ಓಡಾಡೋದು, ಮಜಾಕ್ ಮಾಡೋದು, ಪಬ್ಗೆ ಹೋಗೋದು, ಬಿಯರ್ ಕುಡಿಯೋದು, ಸಿಕ್ಕಾಪಟ್ಟೆ ಜನ ಹೀಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಬೀಚ್ಗೆ ಹೋಗೋದು, ಅಲ್ಲಿ ಹೋಗೋದು, ಮತ್ತು ಬಿಯರ್ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಈ ರೀತಿ ಫ್ರೆಂಡ್ಸ್ ಸೇರಿ ಯಾವ ರೀತಿ ಸಹ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಯಾರೂ ಸಹ ಹುಟ್ಟೋದಿಲ್ಲ ಈ ರೀತಿ ಸಿನಿಮಾ ತೆಗೆಯೋಕ್ಕೆ. ನಿಜವಾಗಲೂ ಬೆಸ್ಟ್ ಅನಿಸಿದೆ. ಅಂದರೆ ಬಟ್ ಈ ಸಿನಿಮಾ 10 ನಿಮಿಷ ನೋಡಿದೆ ಅನಿಸ್ತಾ ಇದೆ, ಬಟ್ ಎರಡು ಅವರ್ ಹೇಗೆ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಈ ಪ್ರಪಂಚ ಅಂದರೆ ಈ ಸುತ್ತಾಡಬೇಕು, ಹೇಗೆ ಸುತ್ತಾಡಬೇಕಂದ್ರೆ ಅಂದರೆ ಊರು ಸುತ್ತಾಡೋದಲ್ಲ. ಅಂದರೆ ನಮ್ಮ ಈಗ ಪ್ಲಾಸ್ಟಿಕ್ ಬಳಕೆ ಇದೆ, ಪ್ಲಾಸ್ಟಿಕ್ ಬಳಕೆಯಿಂದ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಹೇಗೆ ವ್ಯಕ್ತಿತ್ವ ಮೂಡುತ್ತೆ ಅನ್ನೋ ಅಭಿಪ್ರಾಯದ ತೋರಿಸಿದ್ದಾರೆ. ಅಂದರೆ ಒಂದು ಹಾವು ಆಗಲಿ, ಒಂದು ಕಪ್ಪೆ ಆಗಲಿ, ಒಂದು ಪ್ರಾಣಿ ಆಗಲಿ, ಅದಕ್ಕೆ ಹೇಗೆ ಸಂಭಾಷಣೆ ಕೊಡಬೇಕಂತ ಅರ್ಥ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಈ ಸಿನಿಮಾ ನೋಡಲೇಬೇಕಂತ ಅನ್ನೋಕ್ಕಿಂತ ನೋಡಲೇಬೇಕು ಅನ್ನೋದು ಒಂದು ಕಾರ್ಯ. ಹೇಗೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಫ್ಯಾಮಿಲಿಗೋಸ್ಕರ ಅಂತಲ್ಲ, ತಮ್ಮ ಸ್ವತಃ ಜೀವನ ಅಂದರೆ ತ್ಯಾಗ ಮಾಡಿದರು. ಅಂದರೆ ತಮ್ಮ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಸಿನಿಮಾಗೋಸ್ಕರ ಕರೆ ಕೊಟ್ಟರು. ಈ ಸಿನಿಮಾ ಅಂದರೆ ಮನೆಯಲ್ಲಿ ಮಕ್ಕಳಿಗೆ ಸಿನಿಮಾ ಅಂದರೆ ಹೇಗೆ ಅನ್ನಿಸ್ತೈತಂದರೆ ಸಿನಿಮಾಕ್ಕೆ ಹೋದರೆ ಅಪ್ಪ ಅಮ್ಮ ಬೈತಾ ಇದ್ದರು, ಆ ಲೆವೆಲ್ಗೆ ಇತ್ತು. ಹೇಳ ನಾವು ಹಾಡುವ ನುಡಿಯೇ ಕನ್ನಡ ನುಡಿ, ಕನ್ನಡ ನುಡಿ, ನಾವಿರುವ ಗುಡಿಯೇ ಗಂಧದ ಗುಡಿ, ಚಂದದ ಗುಡಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಬಾರಿಸು ಕನ್ನಡ ಡಿಂಡಿಮವ, ಜೈ ಕರ್ನಾಟಕ ಮಾತೆ. ನಮ್ಮ ಪುನೀತಣ್ಣ ಇದಾನಲ್ಲ, ಒಳ್ಳೆ ಡ್ಯಾನ್ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಮೇನ್ ಡ್ಯಾನ್ಸರ್ ಅಂದರೆ ಪುನೀತಣ್ಣ. ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಕರೆಕ್ಟ್ ಆ್ಯಕ್ಷನ್ನು, ಸ್ಮೈಲು. ಅವ್ರ ಸ್ಮೈಲ್ ಇದೆಯಲ್ಲ, ಆ ಸ್ಮೈಲ್ಗೆ ಹೃದಯ ಕರಗೋದು. ಹೀರೋ ಅಂದರೆ ಪುನೀತ್. ಯಾಕಂದರೆ ಬಡ ಮಕ್ಕಳಿಗೆಲ್ಲ ಸಾಲಿ ಕಲಿಸಿದ್ದವರು, ಅವರು ನಮಗೆಲ್ಲ ಹೀರೋ. ಅವರು ಸತ್ತ ಮೇಲೆ ಹೆಸರು ಉಂಟು ಸರ್. ಯಾರು ಅಜ್ಜ ಎಲ್ಲ ನಡೆಸ್ತಾರೆ ಅವರು. ಎದಕ್ಕೆ ಗೊತ್ತಾ ಸರ್, ಅವರೆಲ್ಲ ಮಾಡೋ ಸಾಧನೆ ಯಾರು ಅವ್ರ ಅಪ್ಪ ಮಾಡಲಿಲ್ಲ, ಇವರು ಮಾಡಿದ್ದಾರೆ. ಅವ್ರ ತಂದೆ ಎಲ್ಲ ಮಾಡಿದ ಎಷ್ಟೋ ಖುಷಿಯಾಗಿದೆ. ಧನ್ಯವಾದಗಳು ಸರ್. ಹೇಗೆ ಅನ್ನಿಸ್ತು ಈಗ ನಿಮ್ಮ ಫೇವ್ರೇಟ್ ಹೀರೋ ಕೊನೆ ಸಲ ನೀವು ಥಿಯೇಟ್ರಲ್ಲಿ ಅವ್ರ ಸಿನಿಮಾ ನೋಡಿದ್ರೆ? ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕಾಗಲ್ಲ ಸರ್, ಹಂಗಿತ್ತು ನಿಜವಾಗ್ಲೂ. ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಮಂದಿ ಎಲ್ಲರೂ ನೋಡಬೇಕು, ಮನೆಯಿಂದ ಎಲ್ಲ ಮನೆಯಿಂದ ನೋಡಬೇಕು. ಅವರು ಇದು ಲಾಸ್ಟ್ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಹೋಗಿ ಸೆಲೆಬ್ರೇಟ್ ಮಾಡಬೇಕು. ಅವ್ರು ಹೋಗ್ಬೇಕಾದ್ರೆ ಲಾಸ್ಟ್ ಮೂವಿ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು. ಅಪ್ಪು ಸಾರು ಅವರು ಅವ್ರಿಗಿರೋ ಕಾಡು ಬಗ್ಗೆ ಅಭಿಮಾನ ಎಲ್ಲರೂ ಅವರು ಇರಬೇಕು. ಕಾಡಂದ್ರೆ ಏನು, ಅದರೊಳಗೆ ಏನಿದೆ, ಪ್ರಾಣಿಗಳಿಂದ ಏನು ಉಪಯೋಗ ಎಲ್ಲರಿಗೂ ಗೊತ್ತಾಗಬೇಕು. ಹಾಗಂತ ಪ್ರತಿಯೊಂದು ಮನೆಯಲ್ಲಿ ಎಲ್ಲರೂ ಬಂದು ಈ ಮೂವಿ ನೋಡ್ಬೇಕಂತ ಕೇಳ್ಕೊತೀನಿ. ಈ ಮೂವಿ ನೋಡಿ ಆದ್ಮೇಲೆ ಹಾಂ ಸರ್, ನಾವು ಯಾವಾಗದಿಂದ ಅವ್ರು ಯಾವ ಸಿನಿಮಾ ನೋಡಿ ಫ್ಯಾನ್ ಆಗಿದ್ರಿ? ನಾವು ಚಿಕ್ಕ ವಯಸ್ಸಿದಾಗ ನೋಡಿದ್ದೀವಿ. ಭಕ್ತಪರಾಧ ಪಿಕ್ಚರ್ ನೋಡಿದ್ದು ಅಪ್ಪು ಅಭಿ ಹಾಂ ಸರ್. ಹೇಳಿ ಅವ್ರ ಬಗ್ಗೆ ನಿಮ್ಮ ಒಂದು ಕೊನೆ ಮಾತು, ಕೊನೆ ಸಿನಿಮಾ ಅವ್ರದ್ದು ಥಿಯೇಟರ್. ಈ ಮೂವಿ ನೋಡಾದ್ಮೇಲೆ ಸರ್ ಪ್ರತಿಯೊಬ್ಬರು ಮಿನಿಮಮ್ ಒಂದೊಂದು ಗಿಡ ನೆಡಬೇಕು ಸರ್. ವರ್ಷಕ್ಕೆ ಒಂದೊಂದು ಗಿಡ ಆದರೂ ನೆಡಬೇಕು. ಫಸ್ಟ್ ಟೈಮ್ ಈ ರೀತಿ ಸಿನಿಮಾ ಮಾಡಿರೋದು. ಇಡೀ ಹಾಲಿವುಡ್ ಬಾಲಿವುಡ್ ಎಲ್ಲೇ ಬರಲಿ ಈ ರೀತಿ ಒಂದು ಇನ್ಸ್ಪಿರೇಷನ್ನು ಯಾರೂ ಕೊಟ್ಟಿರಲಿಲ್ಲ. ಈ ರೀತಿ ಕಾನ್ಸೆಪ್ಟು, ಈ ರೀತಿ ಒಬ್ಬ ಹೀರೋ ಅದನ್ನು ರಿಯಲ್ಲಾಗಿ ಎಲ್ಲ ಫಿಲಮಲ್ಲಿ ಡಮ್ಮಿ ಮಾಡ್ತಾರೆ. ಇದರಲ್ಲಿ ರಿಯಲ್ಲಾಗಿ ನೀರಲ್ಲಿ ಈಗಿರೋದು ಮಾಡಿರೋದು ಯಾರೂ ಮಾಡಿಲ್ಲ. ಆಮೇಲೆ ಯಾವುದೇ ಭಾಷೆ ತಗೊಳ್ಳಿ, ಇದರಿಂದ ಈ ಥರ ಹೀರೋ ಫಸ್ಟ್ ಟೈಮ್ ಫಾರ್ ಫಿಲಿಮ್ ಇಂಡಸ್ಟ್ರಿ ಇದೇ ಫಸ್ಟ್ ಟೈಮ್ ಮಾಡಿರೋದು. ಈ ಕನ್ನಡ ಯಾವತ್ತೂ ತುಂಬ ವೆರಿ ಗ್ರೇಟ್ ಅನ್ನೋಕ್ಕೆ ನಮ್ಮ ಅಪ್ಪು ಸರ್ ಮಾಡಿದ್ದಾರೆ. ಇದರಿಂದ ಬೇರೆ ಭಾಷೆಯವರು ಇದನ್ನು ಇನ್ಸ್ಪೈರ್ ಆಗಿ ಅವರು ಬಹುಶಃ ಇನ್ನು ಮುಂದೆ ಇನ್ನೂ ದೊಡ್ಡ ಅಡ್ವೆಂಚರ್ ಕಾಡು ಆಮೇಲೆ ಎಲ್ಲ ಒಂದು ಇದೆಲ್ಲ ಅಡ್ವೆಂಚರ್ ಮಾಡ್ತಾರೆ ಅಂತ ನಮ್ಮ ಭಾವನೆ. ಯಾಕಂದರೆ ಇದು ಇನ್ಸ್ಪೈರು ಅಪ್ಪು ಈ ಥರ ಕಾನ್ಸೆಪ್ಟ್ ಕೊಟ್ಟಿರೋದು ಬೇರೆಯವರಿಗೆ ಇನ್ಸ್ಪೈರ್ ಆಗಿ ಇನ್ನೂ ದೊಡ್ಡ ಸಿನಿಮಾ ಆಗಿ ಇನ್ನೂ ಒಂದು ಇದಾಗಬೇಕು ಅಂತ ನಮ್ಮ ಒಂದು ಮಾಡಿದ್ದಾರೆ. ಇದು ನಮ್ಮ ಆಸೆ. ಇದು ಕನ್ನಡ ಇವತ್ತು ಕನ್ನಡ ಫಿಲ್ಮ್ ಇದರಲ್ಲಿ ಈ ಥರ ಬಂದಿರೋದು ಇದೇ ಫಸ್ಟ್ ಟೈಮು, ಇದೇ ಲಾಸ್ಟ್ ಆಗಬಾರದು. ಬೇರೆಯವರು ಇದನ್ನು ಕಲ್ತ್ಕೊಂಡು ಮುಂದೆ ಮಾಡ್ತಾರೆ ಅಂತ ನಮ್ಮ ಭಾವನೆ. ಇದಕ್ಕೆ
ಫಂಡಮೆಂಟಲ್ ಆಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಹೆಜ್ಜೆ ಹಾಕಿದ್ದಾರೆ. ಆದರೆ ಬ್ಯಾಡ್ ಲಕ್ ಏನಂದರೆ ಅವರು ಮಾಡಿದ್ದು ಒಂದು ಅವರು ಕಣ್ಣಾರೆ ನೋಡಲಿಲ್ಲ, ಆಮೇಲೆ ಅವ್ರ ಸಾಧನೆ ಅವರು ನೋಡಲಿಲ್ಲ, ಮಾಡಲಿಲ್ಲ. ಆದರೆ ಅದರಿಂದ ಇದನ್ನು ನೋಡಿ ಅಪ್ಪು ಸರ್ ಮೇಲೆ ಅವ್ರ ಆತ್ಮ ಯಾವತ್ತೂ ಆತ್ಮಕ್ಕೆ ಸಾವಿಲ್ಲ, ಅವ್ರ ಆತ್ಮ ನೋಡಿ ಇಂದ ಖುಷಿ ಪಡುತ್ತೆ ಅಂತ ನಮ್ಮ ಭಾವನೆ ಅಷ್ಟೇ. ಸಿನಿಮ್ಯಾಟೋಗ್ರಫಿ ಮಾತ್ರ ಸಖತ್ತಾಗಿದೆ, ಹೇಳಲಿಕ್ಕೆ ಇನ್ನು ಏನು ಕಡಿಮೆ ಇಲ್ಲ ಫಿಲ್ಮಲ್ಲಿ, ಎಲ್ಲ ಟಾಪ್. ಅಪ್ಪು ಸರ್ ಇಸ್ ಗ್ರೇಟ್, ಹ್ಯಾಟ್ಸ್ ಆಫ್. ಸೂಪರ್ ಮೂವಿ, ಚೆನ್ನಾಗಿತ್ತು ಸರ್. ನಾವು ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಹಾವೇರಿ ಗ್ರಾಮದಲ್ಲಿ ಬಂದಂಥ ಅಪ್ಪು ಸರ್ ಯಾವಾಗಿದ್ದ ಪುನೀತನ ಅಭಿಮಾನಿಗಳಾಗಿದ್ದಾವಲ್ಲ, ಅವಾಗಿದ್ದನು ಅವರು ಋಣಿಯಾಗಿದ್ದಾವೆ. ಅವರು ಸತ್ರು ಕೂಡ ಅವರು ಏನು ಸಾಯ್ತಿಲ್ಲ, ಅವರು ಎದೆಯಲ್ಲಿದ್ದಾರೆ ಅಂತ ನಾನು ಇವತ್ತಿಗಾದರೂ ನಾನು ಕೂಗಿ ಹೇಳ್ತೇನೆ, ಎದೆಯಲ್ಲಿದ್ದಾರೆ ಅವರು ಅಪ್ಪು ಸರ್. ಯಾವಾಗ ತಿರುಕೆಂದಲ್ಲ, ಯಾವಾಗ ಇಲ್ಲ, ನಮ್ಮಂತಲೇ ಇದ್ದಾರೆ ಅವರಂತ ಅಪ್ಪು ಸರ್ಗೆ ಒಂದು ಸಲ ಹೇಳ್ತಾ ನಾನು